ಬಂಟ್ವಾಳ ತಾಲೂಕಿನ ಅಜ್ಜಿಬೆಟ್ಟು ಗ್ರಾಮದ ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರ ಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವವು ಸೋಮವಾರ ರಾತ್ರಿ ವೈಭವಯುತವಾಗಿ ಸಂಪನ್ನಗೊಂಡಿತು. ರಾತ್ರಿ ಬಲಿ ಉತ್ಸವ, ದೈವಗಳ ನೇಮೋತ್ಸವ, ಕಟೀಲು ಮೇಳದವರ ಯಕ್ಷಗಾನ, ಬಯಲಾಟ ಹಾಗೂ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಅಳದಂಗಡಿ ಅಜಿಲ ಸೀಮೆಗೆ ಸಂಬಂಧಪಟ್ಟ ಶ್ರೀ ಕ್ಷೇತ್ರದ ಜಾತ್ರೋತ್ಸವದಲ್ಲಿ ಮಾಗಣೆಯ 7 ಗ್ರಾಮಗಳ ಭಕ್ತಾದಿಗಳ ಸಹಿತ ಊರ ಪರವೂರ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಕಲ್ಲುಕೋಡಂಗೆ, ಸದಸ್ಯರಾದ ಮೋಹನ್ ದಾಸ್ ಗಟ್ಟಿ ಪೋರಿಗುಡ್ಡೆ, ದೇವಿಪ್ರಸಾದ್ ಶೆಟ್ಟಿ ಪಾಲೆದಮರ, ದಯಾನಂದ ಎಸ್ ಎರ್ಮೆನಾಡು, ರಮಣಿ ಸೀರೈ ಪಡಂತರಕೋಡಿ, ಹರ್ಷಿಣಿ ಪುಷ್ಪಾನಂದ, ಪ್ರಮುಖರಾದ ಗೋಪಾಲಕೃಷ್ಣ ಚೌಟ, ಶ್ಯಾಮಪ್ರಸಾದ್ ಪೂಂಜಾ ಬಾಳಿಕೆ, ರವಿರಾಮ್ ಶೆಟ್ಟಿ ಕಂಚಾರು, ಪುರುಷೋತ್ತಮ ಶೆಟ್ಟಿ ಬಾರೆಕಿನಡೆ, ವಾಸು ಮುಗೇರ ಪಾಂಗಲ್ಪಾಡಿ ಮೊದಲಾದವರಿದ್ದರು. ಗೋಪಾಲ್ ಅಂಚನ್, V4 ನ್ಯೂಸ್, ಆಲದ ಪದವು.